ಸರ್ಕಾರದ ಆದೇಶದಂತೆ ವಿಟ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಖಾತಾ ಅಭಿಯಾನ ಪ್ರಾರಂಭವಾಗಿದ್ದು ಎ ರಿಜಿಸ್ಟರ್ ಹಾಗೂ ಬಿ ರಿಜಿಸ್ಟರ್ ಮೂಲಕ ದಾಖಲಿಸಿಕೊಂಡು ಈ ಖಾತೆಯನ್ನು ಪಡೆಯಬಹುದು. ಕಟ್ ಕನ್ವರ್ಷನ್ ಆದ ಸ್ವತ್ತುಗಳಿಗೆ ಸುಲಭವಾಗಿ ಬಿ ರಿಜಿಸ್ಟರ್ ಮೂಲಕ ದಾಖಲಿಸಿಕೊಂಡು ಈ ಖಾತೆಯನ್ನು ಪಡೆಯಲು ಅವಕಾಶವಿದ್ದು, ಸುತ್ತೋಲೆಯ ಪ್ರಕಾರ 10/5/2025 ಕೊನೆಯ ದಿನವಾಗಿದೆ ಎಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ರವಿಪ್ರಕಾಶ್ ಮತ್ತು ಮುಖ್ಯಾಧಿಕಾರಿ ಕರುಣಾಕರ ವಿ ಹೇಳಿದ್ದಾರೆ. ಬಿ ರಿಜಿಸ್ಟರ್ ಮೂಲಕ ಖಾತೆ ಪಡೆಯಲು 2024ರ ಸೆಪ್ಟೆಂಬರ್ 10ರ ಮೊದಲು ನೋಂದಾವಣಿಯಾದ ಆಸ್ತಿಗೆ ಸಂಬಂಧಿಸಿದ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ಮಾರಾಟ ಪತ್ರ, ದಾನಪತ್ರ, ವಿಭಾಗ ಪತ್ರ, ಹಕ್ಕು ಖುಲಾಸೆ ಪತ್ರ, ಪ್ರಸಕ್ತ ಸಾಲಿನವರೆಗಿನ ಋಣಭಾರ ಪ್ರಮಾಣ ಪತ್ರ, ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಶೀದಿ, ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋ, ಮಾಲೀಕರ ಗುರುತಿನ ದಾಖಲೆ ಪ್ರತಿಯನ್ನು ನೀಡಬೇಕಾಗಿದೆ ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಎಲ್ಲ ದಾಖಲೆಗಳನ್ನು ಏಕಕಾಲದಲ್ಲಿ ಒದಗಿಸಿದ್ದಲ್ಲಿ ಸಕಾಲದ ಮೂಲಕ 7 ದಿನಗಳಲ್ಲಿ ಅರ್ಜಿ ವಿಲೇವಾರಿಯಾಗಿ ಈ ಖಾತೆ ಫಲಾನುಭವಿಗಳಿಗೆ ಲಭಿಸಲಿದೆ. ಬಿ ರಿಜಿಸ್ಟರ್ನಲ್ಲಿ ದಾಖಲಿಸುವ ಸ್ವತ್ತುಗಳಿಗೆ ಮೊದಲ ಬಾರಿ ಡಬಲ್ ಟ್ಯಾಕ್ಸ್ ಬೀಳಲಿದ್ದು, ಮುಂದಿನ ವರ್ಷದಿಂದ ಸಿಂಗಲ್ ಟ್ಯಾಕ್ಸ್ ಆಗಲಿದೆ. ಪ್ರಸ್ತುತ 193 ಸ್ವತ್ತುಗಳಿಗೆ ಡಬಲ್ ಟ್ಯಾಕ್ಸ್ ವಿಧಿಸಲಾಗಿದ್ದು, ಈ ಆಸ್ತಿ ಮಾಲೀಕರು ಬಿ ರಿಜಿಸ್ಟರ್ನಲ್ಲಿ ದಾಖಲಿಸಿ ಈ ಖಾತೆ ಪಡೆಯಬಹುದು ಎಂದರು. ಅಧಿನಿಯಮ 1994 ಪ್ರಕರಣ 94 ಮತ್ತು ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ 1976 ಪ್ರಕರಣ 110ರಲ್ಲಿ ವಿನಾಯಿತಿಗಳನ್ನು ಕೊಟ್ಟು ಆಸ್ತಿಗಳನ್ನು ಹೊರತುಪಡಿಸಿ ಉಳಿದಂತ ಆಸ್ತಿಗಳನ್ನು ಆಸ್ತಿ ತೆರಿಗೆ ವ್ಯಾಪ್ತಿಗೆ ಒಳಪಡಿಸಬೇಕು ಅನ್ನುವಂತಹ ಒಂದು ಅಧಿನಿಯಮ ಈಗಾಗಲೇ ರಚಿತವಾಗಿದೆ. ಇದರ ಮುಖಾಂತರ ಈಗಾಗಲೇ ನಮ್ಮ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ಎಲ್ಲ ಆಸ್ತಿಗಳಿಗೆ ಈ ಖಾತಾ ನೀಡುವಂತ ಒಂದು ಆಂದೋಲನ ಈಗ ಪ್ರಾರಂಭವಾಗಿರುತ್ತದೆ. ಇದು 10/5/2025 ಚಾಲ್ತಿಯಲ್ಲಿರುತ್ತದೆ. ಎಲ್ಲ ಸಾರ್ವಜನಿಕರು ತಮ್ಮ ದಾಖಲೆಗಳನ್ನು ಪಟ್ಟಣ ಪಂಚಾಯತಿಗೆ ಸಲ್ಲಿಸಿ ತಮ್ಮ ಆಸ್ತಿಯನ್ನು ಇಲ್ಲಿ ಎ ರಿಜಿಸ್ಟರ್ ಅಥವಾ ಬಿ ರಿಜಿಸ್ಟರ್ ನಲ್ಲಿ ದಾಖಲಿಸಿ ಈ ಖಾತೆಯನ್ನು ಪಡೆಯಬೇಕಾಗಿ ಈ ಮೂಲಕ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಈ ಅಭಿಯಾನದ ಬಗ್ಗೆ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಒಂದು ಮಾತನಾಡಬೇಕು ಅಂತ ವಿನಂತಿ ಮಾಡ್ತೇವೆ. ವಿಟ್ಲ ಪಟ್ಟಣ ಪಂಚಾಯತ್ನ ಈ ಸರ್ಕಾರದ ಆದೇಶದಂತೆ ಈ ಖಾತಾ ಅಭಿಯಾನದಲ್ಲಿ ನಮ್ಮ ವಿಟ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಆರಂಭ ಆಗಿದ್ದು, ಈ ಖಾತಾ ಪಡೆಯಲು ನಾವು ಸಾರ್ವಜನಿಕರು ಈ ಖಾತಾದಲ್ಲಿ ಎ ರಿಜಿಸ್ಟರ್ ಮತ್ತು ಬಿ ರಿಜಿಸ್ಟರ್ ಎರಡರಲ್ಲಿ ಈ ಖಾತಾವನ್ನು ಪಡೆಯುವಂತಹ ಒಂದು ಅವಕಾಶವನ್ನು ನಮ್ಮ ಸರ್ಕಾರ ಕಲ್ಪಿಸಿದೆ. ಅದನ್ನು ಪಡೆದುಕೊಳ್ಳಲು ಕೇವಲ 3 ತಿಂಗಳ ಸಮಯಾವಕಾಶ ಇರುವಂಥದ್ದು. ನಾವು ಮೇ 10 ತಾರೀಕಿಗೆ ಕೊನೆಯ ದಿನ ಆಗಿದ್ದು, ಮುಂದುವರಿಸಲು ಸರ್ಕಾರದಿಂದ ಸೂಚನೆ ಬಂದರೆ ಮಾತ್ರ ನಾವು ಮುಂದುವರಿಯುವಂಥದ್ದು. ಅದರ ಒಳಗಾಗಿ ಎಲ್ಲರೂ ಯಾರೆಲ್ಲ ಈ ನಮ್ಮ ಸೈಟ್ಗಳನ್ನು ಇಲ್ಲಿ ನೋಂದಾವಣೆ ಮಾಡಿಕೊಂಡವರು ಖಾತೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಕಟ್ಟಿಂಗ್ ಕನ್ವರ್ಷನ್ ಎನ್ನುವ ಒಂದು ಸಮಸ್ಯೆಗೆ ಈ ಬಿ ಖಾತೆಯಲ್ಲಿ ನಾವು ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದೇವೆ. ಸಾರ್ವಜನಿಕರು ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ತಮ್ಮ ಜಮೀನಿನ ನೋಂದಣಿಯನ್ನು ಮಾಡಿದಂಥವರು ಈ ಬಿ ಖಾತಾ ಹಾಗೂ ಎ ಖಾತಾದಲ್ಲಿ ಖಾತೆಯನ್ನು ಮಾಡಿ ಸಹಕರಿಸಬೇಕಾಗಿ ಪಟ್ಟಣ ಪಂಚಾಯತ್ ವತಿಯಿಂದ ನಾನು ಹೇಳಿದೆ. Our balcony garden, Vertex Street, Kadri Kamla Road, Mangalore. Call 8197 104 042 or
7899 282 403.